ಬೆಳ್ತಂಗಡಿಯ ಕಳೇಜು ಗ್ರಾಮದ ಅಮ್ಮಿನಡ್ಕ ಎಂಬ ಸ್ಥಳದಲ್ಲಿ ವ್ಯಕ್ತಿಯೊಬ್ಬರು ಮನೆ ನಿರ್ಮಾಣಕ್ಕೆ ಹಾಕಿದ್ದ ತಳಪಾಯವನ್ನ ಅರಣ್ಯ ಇಲಾಖಾ ಅಧಿಕಾರಿಗಳು ಕಿತ್ತೆಸೆದಿದ್ದು, ಇದೀಗ ಸ್ಥಳೀಯ ಶಾಸಕ ಅರಣ್ಯ ಸಚಿವರ ಜೊತೆ ಮಾತುಕತೆ ನಡೆಸಿದ್ರು. ಮತ್ತೆ ಇಂದು ಮನೆ ತೆರವಿಗೆ ಆಗಮಿಸಿ ತಾತ್ಕಾಲಿಕವಾಗಿ ನಿರ್ಮಾಣವಾಗಿದ್ದ ಶೆಡ್ ಕೆಡವಲು ಮುಂದಾದ ಘಟನೆ ನಡೆದಿದೆ. ಸ್ಥಳಕ್ಕಾಗಮಿಸಿದ ಶಾಸಕ ಹರೀಶ್ ಪೂಂಜಾ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಕಿಡಿಕಾರಿದ್ದಾರೆ. ಇಲ್ಲಿನ ಖುದ್ದಮನೆ ಸೇಸಗೌಡ ಹಾಗೂ ಕುಟುಂಬಸ್ಥರು ಈ ಜಮೀನಿನಲ್ಲಿ ಈ ಹಿಂದಿನಿಂದಲೂ ತಮ್ಮ ವಶದಲ್ಲಿಟ್ಟುಕೊಂಡಿದ್ದರು ಎನ್ನಲಾಗಿದೆ. ಈ ಜಾಗದಲ್ಲಿ ಇದೀಗ ಅವರ ಕುಟುಂಬಸ್ಥರು ಹೊಸದಾಗಿ ಮನೆ ನಿರ್ಮಿಸಲು ಮುಂದಾಗಿ ಮನೆ ಪಂಚಾಂಗದ ಕೆಲಸ ಆರಂಭಿಸಿದ್ರು. ಈ ನಡುವೆ ಕಳೆದ ವಾರ ಅರಣ್ಯ ಇಲಾಖೆಯವರು ಈ ಜಮೀನು 309 ಸರ್ವೆ ನಂಬರ್ನಲ್ಲಿದ್ದು ಅರಣ್ಯ ಇಲಾಖೆಯ ಜಾಗ ಎಂದು ಕಾಮಗಾರಿ ಸ್ಥಗಿತಗೊಳ್ಳಲು ಸೂಚಿಸಿದ್ರು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಶಾಸಕ ಹರೀಶ್ ಪೂಂಜಾ ತೆರವು ಕಾರ್ಯಾಚರಣೆಯನ್ನ ತಡೆ ಹಿಡಿದಿದ್ರು. ಈ ನಡುವೆ ಅಕ್ಟೋಬರ್ 7ರಂದು ಶಾಸಕ ಹರೀಶ್ ಪೂಂಜಾ ಅವರು ಸ್ಥಳ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ತರಾಟೆಗೆ ತೆಗೆದುಕೊಂಡಿದ್ರು. ಬಳಿಕ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿದ್ದರಲ್ಲದೆ ಅರಣ್ಯ ಸಚಿವರ ಈಶ್ವರ್ ಖಂಡ್ರೆ ಅವರಿಗೆ ಸ್ಥಳದಿಂದಲೇ ಕರೆ ಮಾಡಿ ಮಾಹಿತಿ ನೀಡಿದ್ರು. ಈ ಕುರಿತು ಮಾಹಿತಿ ಪಡೆದ ಸಚಿವರು ಸದ್ಯ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಆದರೆ ಈ ನಡುವೆ ಇಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಾತ್ಕಾಲಿಕವಾಗಿ ಶಾಸಕರು ನಿರ್ಮಿಸಿಕೊಟ್ಟಿದ್ದ ಮನೆಯನ್ನ ಕೆಡವಲು ಮುಂದಾಗಿದ್ದಾರೆ. ಈ ಮಾಹಿತಿ ತಿಳಿದ ಶಾಸಕ ಹರೀಶ್ ಪೂಂಜಾ ಬೆಳ್ಳಂಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಮನೆ ತೆರವಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಹರೀಶ್ ಪೂಂಜಾ ಕೆಂಡಾಮಂಡಲರಾಗಿದ್ದು, ಶಾಸಕ ಹರೀಶ್ ಪೂಂಜಾಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್, ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಮತ್ತಿತರರು ಜೊತೆಗಿದ್ದರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣಗೊಂಡಿದ್ದು ಕೆಎಸ್ಆರ್ಪಿಯ ವಿಶೇಷ ಪಡೆಯನ್ನ ನಿಯೋಜಿಸಲಾಗಿದೆ. ಬೆಳ್ತಂಗಡಿ ವೃತ್ತ ನಿರೀಕ್ಷಕ ನಾಗೇಶ್ ಕದ್ರಿ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಇಡೀ ಗ್ರಾಮ ಮತ್ತೆಲ್ಲ ಇವಾಗ ಅದನ್ನು ಮಾಡಿ ನಿಮ್ಮ ಲ್ಯಾಂಡ್ ಅಲ್ಲಿ ಎಷ್ಟು ಮಾಡಿಗಳು ಅದನ್ನು ಮಾಡಿ ಫಸ್ಟ್ಗೆ ನಮ್ಮನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಇನ್ಸ್ಪೆಕ್ಟರ್ ಸ್ಪೀಕರ್ ಪರ್ಮಿಷನ್ ಬೇಕು. ನೀವು ಮುಟ್ಬೇಡಿ ಅಷ್ಟೇ. ಅಲ್ಲಿ ಪಬ್ಲಿಕ್ ಇದೆ ಅಲ್ವಾ? ಪಬ್ಲಿಕ್ ಅಲ್ಲಿ ಯಾಕೆ ಇಂತಹ ಒಂದು ಸ್ಪೆಷಲ್ ಒಮೇದು ತಗೊಳ್ತೀರಿ? ಈ ಒಂದು ಊರಲ್ಲೆಲ್ಲ ಎನ್ಕ್ರೋಚ್ಮೆಂಟ್ ಇದೆ. ಏನಿದು ಮನೆ ಒಂದು ನಮ್ಮ ಡ್ಯೂಟಿ ദയവണ്ട ഐഡ് മുക്ക മുക്കിൽ ദയത്തന ചേർസാ വന്നി ഐഡ് ദുമ്മ ആടങ്ങൾ ഇഞ്ച റെവന്യൂ പ്യൂർ റെവന്യൂ ರೆವಿನ್ಯೂ ಡೀಮ್ ಫಾರೆಸ್ಟ್. ಈಗ ಸರ್ ನಮ್ಗೆ ಬೌಂಡ್ರಿ ಡಿಸ್ಕ್ರಿಪ್ಷನ್ ಬಗ್ಗೆ ಯಾವುದೇ ತರದ ತೊಂದರೆ ಇಲ್ಲ. ಈಗ ಶಾಸಕರು ಏನ್ ಹೇಳ್ತಾರೆ ಅಂದ್ರೆ ಎಂಟೈರ್ ಬ್ಲಾಕ್ ಅಲ್ಲಿ ಸ್ವಲ್ಪ ಎಕ್ಸೆಸ್ ಬರ್ಬೋದು. ಎಕ್ಸೆಸ್ ಬಂದ್ರೆ ವಿ ವಿಲ್ ಬಿ ಹ್ಯಾಂಡಿಂಗ್ ಇಟ್ ಓವರ್ ಟು ಅಲ್ಲಿವರೆಗೆ ವೇಟ್ ಮಾಡಿ. You do it now. What is that? Same thing you are telling. ಬರೀ ಎಕ್ಸೆಸ್ ಅಂತಾನೆ ಇಲ್ಲ ಸರ್, ಡೆಫಿಸಿಟ್ ಬರ್ಬೋದು, ಎಕ್ಸೆಸ್ ಬರ್ಬೋದು. Deficit ಬಂದ್ರು it's okay. Yes sir, that is what I'm telling you. See, do the survey. Why you are not doing it?